ಮದ್ರಾಸ್ ಬ್ಯಾಂಕ್ ಭಾರತದ ಅತಿ ಹಳೆಯ ಬ್ಯಾಂಕ್ ಆಗಿದೆ. ಅತಿ ಹಳೆಯ ಬ್ಯಾಂಕ್ಗಳಲ್ಲಿ ದಿವಾಳಿ ಆದುದು ಬ್ಯಾಂಕ್ ಆಫ್ ಹಿಂದೂಸ್ತಾನ್. 1683ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಬ್ರಿಟಿಷ್ ವ್ಯಾಪಾರಿಗಳಿಗಾಗಿ ಮದ್ರಾಸ್ ಬ್ಯಾಂಕ್ ಸ್ಥಾಪಿಸಿದರು. ಇದು 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ಆಗಿ ಅನಂತರ ಇಂಪೀರಿಯಲ್ ಬ್ಯಾಂಕ್ ಆಗಿ ಬ್ರಿಟಿಷರ ಬಳಿಕ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿತು. ಭಾರತದ ಇತರ ಹಳೆಯ ಬ್ಯಾಂಕುಗಳು ಬ್ಯಾಂಕ್ ಆಫ್ ಬಾಂಬೆ 1720ರಲ್ಲಿ ತೊಡಗಿ 1770ರಲ್ಲಿ ಮುಚ್ಚಿತು. 1770ರಲ್ಲಿ ಆರಂಭವಾದ ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1832ರಲ್ಲಿ ದಿವಾಳಿ ಆಯಿತು. ದಿವಾಳಿಯಾದ ಭಾರತದ ಅತಿ ಹಳೆಯ ಬ್ಯಾಂಕ್ ಇದು. ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಅಂಡ್ ಬಿಹಾರ್ 1773ರಲ್ಲಿ ತೆರೆದುದು 1791ರಲ್ಲಿ ಮುಚ್ಚುಗಡೆ ಆಯಿತು. ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ 1786ರಲ್ಲಿ ಮೊದಲುಗೊಂಡು 1791ರಲ್ಲಿ ಕ್ಲೋಸ್ ಆಯಿತು. 1788ರಲ್ಲಿ ಆರಂಭವಾದುದು ಕರ್ನಾಟಿಕ್ ಬ್ಯಾಂಕ್. ಮುಂದೆ ಬ್ಯಾಂಕ್ ಆಫ್ ಮದ್ರಾಸ್ನಲ್ಲಿ ವಿಲೀನವಾದ ಇದು ಅಂತಿಮವಾಗಿ SBI ಆಯಿತು. ಬ್ರಿಟಿಷ್ ಬ್ಯಾಂಕ್ ಆಫ್ ಮದ್ರಾಸ್ 1795ರಲ್ಲಿ, ದ ಏಷಿಯಾಟಿಕ್ ಬ್ಯಾಂಕ್ 1804ರಲ್ಲಿ ತೆರೆಯಲ್ಪಟ್ಟವುಗಳು. ಇವು ಎರಡು ಕರ್ನಾಟಿಕ್ ಬ್ಯಾಂಕ್ ಮಾದರಿಯಲ್ಲಿ SBI ಒಳ ಹೋಗಿವೆ. ಬ್ಯಾಂಕ್ ಆಫ್ ಕಲ್ಕತ್ತಾ 1806ರಲ್ಲಿ ತೆರೆದುದು. ಮುಂದೆ ಇಂಪೀರಿಯಲ್ ಬ್ಯಾಂಕ್ ಭಾಗವಾಗಿ ಬ್ರಿಟಿಷರು ಹೋದ ಬಳಿಕ SBI ಪಾಲಾಯಿತು. ಬ್ಯೂರೋ ರಿಪೋರ್ಟ್, ಚೆನ್ನೈ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.